ಅಕ್ಕಪಕ್ಕ ಜಿಲ್ಲೆಗಳಲ್ಲಿ ರಜಾ ಕೊಟ್ಟರು, ನಾವು ಕೊಟ್ಟಿಲ್ಲ ಅವತ್ತು. ಯಾಕಂದರೆ ನಮ್ಮಲ್ಲಿ ರೆಡ್ ಅಲರ್ಟ್ ಇರಲಿಲ್ಲ, ಆರೆಂಜ್ ಎಲ್ಲೋ ಅಷ್ಟೇ ಇತ್ತು. ಬಟ್ ಅವತ್ತು ಮಳೆ ಬಂತು. ಈಗ ಹೆಂಗಂದರೆ ನಾವು ಅದನ್ನೇ ಹೇಳ್ತಿದ್ವಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಿಟಿಗೇಷನ್ ಮೆಷರ್ ಇದೊಂದು ಹಾಕ್ಬಿಡುವ. ನಾವು ಹಾಲಿಡೇ ಕೊಟ್ಟರೆ ಮಳೆ ಬರ್ತಾ ಇಲ್ಲ, ಮಳೆ ತಡೆಗಟ್ಟಬೇಕಂದ್ರೆ ಒಂದು ಆದರೆ ಈ ಸರಿ ನಿಮ್ಮದು ಮಾತ್ರ ಒಳ್ಳೆ ಇದಿದೆ, ಭವಿಷ್ಯ ಕರೆಕ್ಟ್ ಇತ್ತು. ಇಲ್ಲ, ಅದು ಬೇಸ್ಡ್ ಆನ್ ರೆಡ್ ಅಲರ್ಟ್ ಕೊಟ್ಟಿದ್ವಿ. ಯಾವತ್ತು ಕೊಟ್ಟಿಲ್ಲ. ನನಗೆ ರಾತ್ರಿ ಇಡೀ ರಾತ್ರಿ ಮಕ್ಕಳೇ ಮಾಡ್ತಾರೆ, ಚಂದ ಮಾತಾಡ್ತಾರೆ. ಎಷ್ಟು ಚಂದ ಮಾತಾಡ್ತಾರೆ ಅಂದ್ರೆ ನಮಗೆ ಕೊಡಬೇಕು ಅನ್ಸುತ್ತೆ. ಕಾಲ್ ಬರ್ತಾರೆ, ರಾತ್ರಿ ಪೂರ್ತಿ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಯಿಂದ ಮಾಡ್ತಾರೆ. ನಾವು ಮಳೆ ಬರುವ ಟೈಮ್ ಇರೋದ್ರಿಂದ ನಾನು ರಾತ್ರಿ ಬೆಳಗ್ಗೆ ಬಂದ್ರು ಸಹ ನಾನು ಕಾಲ್ ಎತ್ತೀನಿ. ಯಾಕಂದ್ರೆ ಏನೋ ಎಮರ್ಜೆನ್ಸಿ ಇರ್ಬೋದು ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅದೆಲ್ಲ ಕೂಡ ನಮ್ಮಲ್ಲಿ ರಜೆ ಉಂಟಾ ಅಂತ. ಆಮೇಲೆ ಚಂದ ಇಂಗ್ಲಿಷಲ್ಲಿ ಮಾತಾಡೋರು. ಐ ಆಮ್ ಸ್ಟಡಿಂಗ್ ಇನ್ ಕ್ಯಾಂಬ್ರಿಡ್ಜ್ ಸ್ಕೂಲ್ ಸರ್, ದರ್ ಇಸ್ ಫ್ಲಡ್ ಸಿಚುವೇಶನ್ ಇನ್ ಫ್ರಂಟ್ ಆಫ್ ಅವರ್ ಹೋಮ್ ಸರ್, ಇಟ್ ಇಸ್ ರೈನಿಂಗ್ ಸರ್ ಅಂತ ಇದೇ ತರ ಮಾತಾಡ್ತಾರೆ. ನನಗಿರುವಂತ ಮಾಹಿತಿ ನಮ್ಮ ಟೀಚರ್ಗಳೇ ಮಾಡ್ತಿದ್ದಾರೆ ಅಂತ. ಇಲ್ಲ, ಬಟ್ ಅದು ಆ ಥರ ಕಾಲ್ ಮಾಡ್ತಾರೆ. ಆಮೇಲೆ PU ಮಕ್ಕಳಿಗೆ ಬಿಟ್ಟಿದ್ರಿ, ನಮ್ಮ ಕಾಲೇಜಿಗೆ ಬಿಟ್ಟಿಲ್ಲ, ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಬಿಟ್ಟಿಲ್ಲ, ಇಂಜಿನಿಯರಿಂಗ್ ಕಾಲೇಜ್ ಬಿಟ್ಟಿಲ್ಲ ಅಂತ. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೊಂದು ದೊಡ್ಡ ಎಪಿಸೋಡ್ ಹಾಕಿಬಿಟ್ಟಿದೆ.